ಪರಶುರಾಮ ಥೀಮ್ ಪಾರ್ಕ್ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ವಿರೋಧಿಸಿ ಬೈಲೂರುಪೇಟೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತು. ಈ ಸಂದರ್ಭದಲ್ಲಿ ಕಾರ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷರಾದ ನವೀನ್ ನಾಯಕ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿಯ ಯಾವುದೇ ಕಲ್ಪನೆ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಕಳಕ್ಕೆ ಬಂದಾಗ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಬದಲು ಥೀಮ್ ಪಾರ್ಕ್ ಬಗ್ಗೆ ಮಾತನಾಡಿರುವುದು ತುಂಬಾ ವಿಷಾದನೀಯ ಎಂದು ಆರೋಪಿಸಿದರು. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಬಂದು ಪನೊಂದಿತ್ತೇರು ಮಾತೆಲ್ಲ ಆರೊಂಜಿ ಮೂಲ ಅನುದಾನ ಕೊರುವೆರು ಬಂದು ಪಾತ್ರ ಎನ್ನೊಂದಿತ್ತ ಅಂಡ ಆರೇನ ಬಂಡೇರು ಬಂಡ ಫಸ್ಟ್ ಪಾತ್ರನಾಗ ಬಂದ್ಪೇರು ಎಂಕುಲು ಉಡುಪಿ ಬೊಕ್ಕ ಕುಡ್ಲನ್ ಪ್ರವಾಸಿ ತಾಣ ಮಲ್ಪ ಒಂದು ಬಂದು ಸ್ಟೇಟ್ಮೆಂಟ್ ಕೊಡ್ಪೇರು ಅವೇ ಡಿಕೆಶಿ ಬಂದ್ಪೇರು ಪರಶುರಾಮ ಥೀಮ್ ಪಾರ್ಕ್ ಅವಲೇ ಉಂಟವ ಎಲ್ಲ ಎಲೆಕ್ಷನ್ ಮುಟ್ಟಾವೆ ಅಂಚನೆ ದೀಪ ಒಂದು ಬಂದ್ಪೇರು ದೊಂದು ನಿಲುವನ್ನು ಡಿಕೆಶಿ ಕೊಡ್ಪೇರು ದಾಗಿನಿಗೆಲ್ಲ ದೊಂದು ನಿಲುವು ನಿಗಳಿಗೆ ಅಭಿವೃದ್ಧಿ ಮಲ್ಪರಿಚಂದ ಫಸ್ಟ್ ಪರಶುರಾಮ ಥೀಮ್ ಪಾರ್ಕ್ ಸರಿ ಮಲ್ಪುಲೆ ಬೊಕ್ಕ ಪ್ರವಾಸಿ ತಾಣ ಮಲ್ತೊಂದು ಬಲೆ ದಾಯಕ್ ಬಂಡ ಬೈಲೂರ್ದ ಪರಶುರಾಮ ಥೀಮ್ ಪಾರ್ಕ್ 6 ಜನ ಬರಲಿತ್ತೇರು ಕಾರ್ಕಳ ತಾಲೂಕು ಬಾರಿ ಮಲ್ಲ ಪ್ರವಾಸಿ ತಾಣ ಆದಿತ್ತಲು ಮಲ್ಪೆಗೆ ಇಂಚ ಜನಗಳು ಬರಲಿತ್ತಾರೆ ಅಂಚನೆ ಪರಶುರಾಮ ಬೆಟ್ಟಕ್ಕೆ ಬರ್ತದೆ ಅಲ್ಪದ ವಾತಾವರಣ ಸವಿನೋದಿತ್ತೇರು ಯಾನು ಡಿಕೆಶಿಗೆ ಕಾಂಗ್ರೆಸ್ ತಗಲಿ ಮನವಿನ ಮಲ್ಪುವೆ ಮುಲ್ಪಲ ನಮ್ಮನ ಕಾಂಗ್ರೆಸ್ ಮುಖಂಡರು ಒಳ್ಳೆರು ನಿಗುಲಗಳಿಗೆ ವಿಚಾರ ಪಾಡಲಿ ನಿಗಲೆಲ್ಲ ಊರು ಬೈಲೂರೇ ಒಂದು ಕಾಂಗ್ರೆಸ್ ಬಿಜೆಪಿ ಒಂದು ದಾಲೇಜ್ ನಮಕ್ ಬೈಲೂರ್ದ ಅಭಿವೃದ್ಧಿ ಅವಡು ನಿಗುಲ್ಲ ಬೈಲೂರ್ದಾಗುಲೆ ಬೈಲೂರ್ದಕ್ಕೋಸ್ಕರ ನಿಗುಲ್ಲ ಕಾಂಗ್ರೆಸ್ ತಗಲು ಕಾಂಗ್ರೆಸ್ ತಗಲ್ದ ಆಗ್ರಹನ ಮಲ್ಪುಲೆ ಪರಶುರಾಮ ಥೀಮ್ ಪಾರ್ಕ್ ನಮ್ಮ ಮಾತು ಒಟ್ಟಾದ ಮಲ್ಪುಗ ಬೈಲೂರ್ದ ವೈಭವನ ಕೊಡೋರ ಪನ್ನ ಬರ್ಕ ಬೈಲೂರ್ದ ಪುದರ್ನ ಹಾಳು ಮಲ್ಪ ನಮ್ಮ ಹುಡುಕನ್ನು ಬಡ್ಚಿ ದಾಯ ಬಂಡ ಕೊಯ್ನೋಲ್ ಪುರೆಗಳ ಕೇನ್ನವೆ ನಿಗಳ ಪರಶುರಾಮ ಎದಾದ ಅಣಂದು ಬೈಲೂರ್ದಾಗ ಲಂಚಿಂಚಿ ಪೋರಜಿ ಕೇನ್ನವೆ ಬೈಲೂರ್ದ ಪರಶುರಾಮ ಎದಾದ ಅಣು ಬಂದ ಅವೇನು ಖಂಡಿತವಾದ ಸರಿ ಮಲ್ಪಲೆ ಅವೇನು ಸರಿ ಮಲ್ತಿಂದ ನಿಗಲೊಟ್ಟಿಗೆ ಎಂಕುಲ್ಲ ಪರಶುರಾಮ ಥೀಮ್ ಪಾರ್ಕ್ ವಿಚಾರ ಉಲ್ಲ ಬಂದ ವಿಚಾರ ಪನ್ನೊಂದು ಇನಿ ಅವು ಆಪುಜಿಂದ ಅಂಡ ಒಂದು ಕೆಲಸ ಮಲ್ಪಲೆ ಅವೇನು ಬೈಲೂರ್ದಾಗಲೇ ಬಿಡ್ದು ಕೊಡ್ಲೆ ಇನ್ನೈತ ಮೇಲೆ ಕೇಸ್ ಉಂಡು ಪಕ್ಕದ ಕೇಸನ್ನು ಒಯ್ತೊಂದಲ್ಲ ಸಿಒಡಿ ಕೊಡ್ದು ಕೇಸನ್ನ ಗೆಪ್ಪುಲೆ ಆ ಪರಶುರಾಮ ಥೀಮ್ ಪಾರ್ಕ್ ಬೈಲೂರಿಗೂ ಬಿಡ್ದು ಕೊಡ್ಲೆ ಬೈಲೂರ್ದಾಗ ಎಂಕಲು ಪ್ರಮುಖರ ಮಾತು ಒಟ್ಟಾದ ಎಂಕಲ ಜವಣರ ಪುರ ಒಟ್ಟಾದ ಖಂಡಿತವಾದ ಎಂಕಲು ಪರಶುರಾಮನ ಮೂರ್ತಿ ನಿರ್ಮಾಣ ಮಲ್ಪೊಂದು ಪನ್ನೊಂದು ಪರಶುರಾಮನ ದಾತ ಒಂಜಿ ವಿಗ್ರಹ ಉಂಡ ಪ್ರತಿಮೆ ಉಂಡ ಈ ಟೂರಿಸಂದ ಪ್ಲೇಸ್ ಉಂಡ ನೆಟ್ಟ ರಾಜಕೀಯ ಮಲ್ಪಡ್ಚಿ ಬೈಲೂರಿಗೂ ನನಾತ್ ಟೂರಿಸ್ಟ್ ನಗಲು ಬರ್ಪುನಂಚ ಮಲ್ಪುಲೆ ಬೈಲೂರು ನನಾತ್ ಅಭಿವೃದ್ಧಿ ಆಪಲಕರಿಗೆ ಸಹಕಾರ ಕೊರಲೆ ಎಂದು ಕಾಂಗ್ರೆಸ್ ಬಂದುಳ್ಳ ಅಂಕಲು ವಿನಂತಿಯನ್ನು ಮಾಡ್ತೊಂದುಲ್ಲ. ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಖ್ಯಾತ್ ಶೆಟ್ಟಿ, ಮುನಿರಾಜ್ ಶೆಟ್ಟಿ, ಮುಟ್ಲುಪಾಡಿ, ಸತೀಶ್ ಶೆಟ್ಟಿ, ಮುಖಂಡರಾದ ಜಯರಾಮ್ ಸಾಲ್ಯನ್, ಉದಯ್ ಕೋಟ್ಯನ್, ಸತೀಶ್, ಹರೀಶ್ ನಾಯಕ್, ಗುರುಪ್ರಸಾದ್ ಶೆಟ್ಟಿ, ಮಹಿಳಾ ಮೋರ್ಚಾ ಅಧ್ಯಕ್ಷ ವಿನಯ್ ಬಂಗೇರಾ, ವಿವಿಧ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಯುವ ಮೋರ್ಚಾದ ಪದಾಧಿಕಾರಿಗಳು, ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆರು ಪಂಡ್ಯವೇ ನಿಗಳಿಗೆ ಬರೋದಿಲ್ಲ, ನೀವು ಪೇಪರ್ ತೂದಿಪ್ಪಾರು ಎಲ್ಲ ನೀರ ಚುನಾವಣೆ ಬರ್ನ ಮುಟ್ಟ ಪರಶುರಾಮ ಥೀಮ್ ಪಾರ್ಕ್ ಅಭಿವೃದ್ಧಿ ಮಲ್ಪಾರೆ ಪೋಡ್ಚಿ ದಯಪಂಡು ನಾಡ ಬಿಜೆಪಿ ತಗೊಳ್ಳು ಮಲ್ತಿನಿ ಬಂದು ನಿಗಲು ಪೂರ ಪೋದು ಪಲ್ಲೆ ಸ್ವಾಮಿ ನಿಗೆಲ್ಲ ಬಲ್ಲ ನಿಗಲಿಗೆ ಉಲ್ಟ ಮಾಡುವ ನಾಲಿಗೆ ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.